ಕೇಂದ್ರ ಸರ್ಕಾರದ ಸಾಗರ್ ಮಾಲಾ ಯೋಜನೆಯನ್ನ ವಿರೋಧಿಸಿ ಬೆಂಗ್ರೆಯ ಅಲ್ ಮದ್ರಸ್ತುಲ್ ದೀನಿಯಾ ಅಸೋಸಿಯೇಷನ್ ಹಾಗೂ ವಿವಿಧ ಸಂಘಟನೆಯ ನೇತೃತ್ವದಲ್ಲಿ ಬೆಂಗ್ರೆಯಲ್ಲಿ ಪ್ರತಿಭಟನೆ ನಡೆಯಿತು. ಇನ್ನು ಯೋಜನೆಯನ್ನ ವಿರೋಧಿಸಿ ಹಲವಾರು ಮಂದಿ ಭಾಗವಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಗಡಿಗಳನ್ನು ಮುಚ್ಚಿ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಕೋಸ್ಟಲ್ ಬರ್ತ್ ಯೋಜನೆಯಿಂದ ಇಲ್ಲಿನ ಜನರಿಗೆ ಸಾಕಷ್ಟು ತೊಂದರೆಯಾಗಲಿದೆ. ಇಂತಹ ಯೋಜನೆಯ ಬದಲು ಇಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿ ಅಂತ ಹೋರಾಟಗಾರ ಇಮ್ತಿಯಾಜ್ ಒತ್ತಾಯಿಸಿದ್ದಾರೆ. ಸುಮಾರು 25,000 ಜನ ವಾಸಿರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಯೋಜನೆ ಜಾರಿ ಮಾಡಿದ್ದಾರೆ. ಇದರಲ್ಲಿ ದೊಡ್ಡ ರೀತಿಯಲ್ಲಿ ಜನರಿಗೆ ತೊಂದರೆ ಆಗ್ತದೆ. ಇಲ್ಲಿ ಶಾಲೆಗಳಿವೆ ಮತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಡವರು ಸಣ್ಣ ಸಣ್ಣ ಮನೆಗಳನ್ನ ಕಟ್ಟಿ ವಾಸ ಇರ್ತಕ್ಕಂಥವ್ರು. ಇವತ್ತು ಯೋಜನೆಯನ್ನ ಆರಂಭ ಮಾಡುವಂತ ಸಂದರ್ಭದಲ್ಲಿ ಒಂದು ತೊಂದರೆ ಆದರೆ ಯೋಜನೆ ಅನುಷ್ಠಾನದ ಸಂದರ್ಭದಲ್ಲಿ ಇನ್ನೊಂದು ರೀತಿಯ ತೊಂದರೆ ಆಗ್ತದೆ. ಇವತ್ತು ಯೋಜನೆ ಆರಂಭ ಮಾಡುವಂತ ಸಂದರ್ಭದಲ್ಲಿ ಅವರು ಈಗ ನದಿಯನ್ನ ಕೊರೆಯುತ್ತಾರೆ. ನದಿಯನ್ನ 7 ಮೀಟರ್ ಕೊರೆದರೆ ಇಲ್ಲಿ ಸಾಂಪ್ರದಾಯಿಕವಾಗಿ ದೋಣಿಗಳ ದುಡಿಯುವಂಥ ಮೀನುಗಾರರಿಗೆ ಮತ್ತು ಮರುವೈ ಇನ್ನಿತರ ಕಪ್ಪೆ ಚಿಪ್ಪುಗಳನ್ನು ಹೆಕ್ಕಿ ದುಡಿಯುವಂಥ ಸುಮಾರು 500-600 ಏನು ಮೀನುಗಾರರು ಅದರಲ್ಲೇ ಜೀವನ ವ್ಯವಸಾಯ ಮಾಡುವಂಥವರು ಅವರಿಗೆ ದೊಡ್ಡ ರೀತಿಯಲ್ಲಿ ಅನ್ಯಾಯ ಆಗ್ತದೆ. ಹಾಗಾಗಿ ಈ ಯೋಜನೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿನ ಜನರು ಎಲ್ಲ ಸಭೆಗಳಲ್ಲಿ ಇಲ್ಲಿನ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸಂಘಟನೆಗಳಿಗೂ ಇಲ್ಲಿನ ಜಮಾತಿನವರು ಎಲ್ಲರೂ ಕೂಡ ವಿರೋಧ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ಕಾರ್ಪೊರೇಟರ್ ಮುನೀರ್ ಬೆಂಗ್ರಿ ಅವರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಈ ಪ್ರದೇಶದಲ್ಲಿ ಮೂಲ ನಿವಾಸಿಗಳನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದರು. ಈಗಾಗಲೇ ಹೇಳಿದಾಗೆ ಬಹಳಷ್ಟು ಸಭೆಗಳು ನಮ್ಮ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ನಾವು ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಬಿಡುವುದಿಲ್ಲ ಎಂಬಂತ ನಮ್ಮೆಲ್ಲ ಊರಿನ ಪ್ರಮುಖರ ಒಕ್ಕೂರಿನ ಅಭಿಪ್ರಾಯದೊಂದಿಗೆ ನಾವು ಹೇಳಿದ್ದೇವೆ. ಬಹಳಷ್ಟು ಸಮಸ್ಯೆಗಳು ನಮ್ಮ ಇಲ್ಲಿ ಊರಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಂತಹ ಯೋಜನೆಗಳು ಬಂದು ನಮ್ಮ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಯನ್ನು ಒಕ್ಕಲೆಬ್ಬಿಸುವಂಥ ನಿರಂತರವಾದಂಥ ಪ್ರಯತ್ನಗಳು ನಡೀತಾ ಇರುವಂಥದ್ದು. ಇದಕ್ಕೆ ಖಂಡಿತವಾಗಿ ನಾವು ವಿರೋಧಿಸ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಹಲವಾರು ಸಮಸ್ಯೆಗಳಿದೆ. ಇಲ್ಲಿ ಬಹಳಷ್ಟು 100-150 ಇಲ್ಲಿ ಹೆಚ್ಚು ಜೀವನವನ್ನು ಮಾಡ್ತಾ ಇರುವಂಥವರಲ್ಲಿ ಇಲ್ಲಿ ಬೇಕಾದಂತಹ ಮೂಲಭೂತ ವ್ಯವಸ್ಥೆಗಳಿಲ್ಲ. ಬಹಳಷ್ಟು ಜನಪ್ರತಿನಿಧಿಗಳು ಇಲ್ಲಿ ಆಯ್ಕೆ ಮಾಡಿ ಹೋಗಿದ್ದಾರೆ. ಇಲ್ಲಿ ಕೇವಲ ನಮಗೆ ಇಲ್ಲಿ ಸುಳ್ಳು ಭರವಸೆಯನ್ನು ಕೊಟ್ಟು ನಮ್ಮನ್ನು ಇದು ಮಾಡುವಂಥದ್ದು ಹೊರತು ಯಾವುದೇ ರೀತಿಯ ಮೂಲಭೂತ ವ್ಯವಸ್ಥೆಗಳು ನಮಗೆ ಇಲ್ಲಿ ಸಿಗ್ತಾ ಇಲ್ಲ. ಇಲ್ಲಿ ನಮಗೆ ಬೇಕಾದಂತಹ ಆಸ್ಪತ್ರೆ ವ್ಯವಸ್ಥೆ ಇಲ್ಲ. ಈ ವೇಳೆ ಅಲ್ ಮದ್ರಸ್ತುಲ್ ದೀನಿಯಾ ಅಸೋಸಿಯೇಷನ್ ಅಧ್ಯಕ್ಷ ಅಸ್ಲಾಂ, ಉಪಾಧ್ಯಕ್ಷ ಸುಲೈಮಾನ್, ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ, ಮಾಜಿ ಶಾಸಕರಾದ ಜೆಆರ್ ಲೋಬೋ, ಮೊಯ್ದೀನ್ ಬಾವಾ, ಮಾಜಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಸೇರಿದಂತೆ ಹಲವು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಕೋಸ್ಟಲ್ ಬರ್ತ್ ಯೋಜನೆಯು ಬೇಡವೇ ಬೇಡ, ಬೆಂಗರೆಯಲ್ಲಿ ಬೇಡವೇ ಬೇಡ, ಬೆಂಗರೆಯಲ್ಲಿ ಬೇಡವೇ ಬೇಡ, ಕೋಸ್ಟಲ್ ಬರ್ತ್